ಕೆಡೆಂಚಿಗುತ್ತು ಧರ್ಮಚಾವಡಿ ಕುದ್ಮಾರು ಗ್ರಾಮ ಕಡಬ ತಾಲೂಕು ದಕ್ಷಿಣ ಕನ್ನಡ 574202 ಈರ್ವೇರ್ ಉಳ್ಳಾಕುಲು ಕಡೆಂಜುಡಿತ್ತಾಯ ವ್ಯಾಘ್ರ ಚಾಮುಂಡಿ ಮತ್ತು ಕುಟುಂಬ ಸಂಬಂಧಪಟ್ಟ ಧರ್ಮ ದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯ ಪುನರ್ ಪ್ರತಿಷ್ಠಾ ಕಲಶ ಗೃಹ ಪ್ರವೇಶ ಹಾಗೂ ಶ್ರೀಮದ್ ಭಾಗವತ ಸಪ್ತಾಹ ದಿನಾಂಕ 24/4/2024 ಬುಧವಾರದಿಂದ ದಿನಾಂಕ 2/5/2024 ಗುರುವಾರದವರೆಗೆ ನಡೆಯಲಿದೆ. ಕಾರ್ಯಕ್ರಮಗಳು ದಿನಾಂಕ 1/5/2024 ಬುಧವಾರ ಸಂಜೆ ಗಂಟೆ 4ರಿಂದ ಗ್ರಾಮಸ್ಥರಿಂದ ಹೊರೆ ಕಾಣಿಕೆ ಸಮರ್ಪಣೆ ಶಾಂತಿ ಮೊಗರು ದೇವಸ್ಥಾನದ ದ್ವಾರದ ಬಳಿಯಿಂದ ಹೊರಡುವುದು. ಸಂಜೆ ಗಂಟೆ 6:30ರಿಂದ ದೇವತಾ ಪ್ರಾರ್ಥನೆ, ಆಚಾರ್ಯ ವರ್ಣೆ, ಸ್ವಸ್ತಿ ಪುಣ್ಯವಾಚನ, ಸ್ಥಳ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷುಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜಾ ಬಲಿ, ನೂತನ ಬಿಂಬ ಜಲಾಧಿವಾಸ, ಪ್ರಾಕಾರ ದಿಗ್ಬಲಿ, ಪ್ರಸಾದ ವಿತರಣೆ, ಪ್ರಸಾದ ಭೋಜನ. ದಿನಾಂಕ 2/5/2024 ಗುರುವಾರ ಬೆಳಗ್ಗೆ ಗಂಟೆ 7ರಿಂದ ಮಹಾಗಣಪತಿ ಹೋಮ, ಪಂಚವಿಶಂತಿ ಕಲಶ ಪೂಜೆ, ಬೆಳಿಗ್ಗೆ ಗಂಟೆ 8ರಿಂದ ಉಪಹಾರ, ಬೆಳಿಗ್ಗೆ ಗಂಟೆ 10:14ರಿಂದ ಮಿಥುನ ಲಗ್ನ ಶುಭ ಮುಹೂರ್ತದಲ್ಲಿ ಗ್ರಾಮದೈವ ಈರ್ವೇರು ಉಳ್ಳಾಕುಲು ಕೆಡೆಂಜುಡಿತ್ತಾಯ ವ್ಯಾಘ್ರ ಚಾಮುಂಡಿ ಮತ್ತು ಕುಟುಂಬದ ಧರ್ಮದೈವ ಧೂಮಾವತಿ ಕುಪ್ಪೆ ಪಂಜುಳಿ, ಮರ್ನಾರ ಪಂಜುಳಿ, ಮರಿಪಂದಿನ ಪಂಜುಳಿ ಹಾಗೂ ಜಾಗದ ಪಂಜುಳಿ, ಕಲ್ಲುಟ್ಟಿ, ಗುಳಿಗ, ಅಜ್ಜ ದೈವಗಳ ಪ್ರತಿಷ್ಠೆ, ಸಾನ್ನಿಧ್ಯ ಕಲಶಾಭಿಷೇಕ, ತಂಬಿಲ ಸೇವೆ. ಮಧ್ಯಾಹ್ನ ಗಂಟೆ 12:30 ಮಂಗಳಾರತಿ, ಪ್ರಸಾದ ವಿತರಣೆ. ಮಧ್ಯಾಹ್ನ ಗಂಟೆ 1ಕ್ಕೆ ಅನ್ನ ಸಂತರ್ಪಣೆ. ದಿನಾಂಕ 29/4/2024 ಸೋಮವಾರ ಸ್ಯಮಂತ ಕೋಪಖ್ಯಾನ, ಬಾಣಾಸುರ ಚರಿತ್ರೆ, ಜರಾಸಂಧ ವಧೆ, ಶಿಶುಪಾಲಗಳ ಉದ್ಧಾರ, ಕುಚೇಲೋಪಖ್ಯಾನ, ಭೃಗುಲಾಂಛನ, ಯದುವಂಶಕ್ಕೆ ಋಷಿಗಳ ಶಾಪ, ಕೃಷ್ಣ ನಿರ್ಯಾಣದ ಅಪೂರ್ವ ಸಿದ್ಧತೆ, ಹಂಸಾವತಾರ. ದಿನಾಂಕ 30/4/2024 ಮಂಗಳವಾರ ಉದ್ಧವೋಪದೇಶ, ಉದ್ಭವನ ಬದರಿ ಯಾತ್ರೆ, ಶ್ರೀಕೃಷ್ಣ ನಿರ್ಯಾಣ, ಪರೀಕ್ಷಿತ ಮುಕ್ತಿ, ವೇದಶಾಖಾದಿ ಪ್ರಣಯನ, ಮಾರ್ಕಂಡೇಯ ಚರಿತ್ರೆ, ಶ್ರೀಮದ್ ಭಾಗವತ ಪಾರಾಯಣ ಸಮಾಪ್ತಿ. ಕಾರ್ಯಕ್ರಮಗಳು ದಿನಾಂಕ 2/5/2024 ಗುರುವಾರ ಸಂಜೆ ಗಂಟೆ 6:45ಕ್ಕೆ ಗ್ರಾಮದೈವ ಈರ್ವೇರು ಉಳ್ಳಾಕುಲು ಕೆಡೆಂಚುಡಿತ್ತಾಯ ವ್ಯಾಘ್ರ ಚಾಮುಂಡಿ ದೈವಗಳ ಭಂಡಾರ ತೆಗೆಯುವುದು. ರಾತ್ರಿ ಗಂಟೆ 8ರಿಂದ ಅನ್ನ ಸಂತರ್ಪಣೆ, ರಾತ್ರಿ ಗಂಟೆ 9ರಿಂದ ದೈವಗಳ ನೇಮೋತ್ಸವ, ಸಿರಿಮುಡಿ ಗಂಧ ಪ್ರಸಾದ ವಿತರಣೆ. ದಿನಾಂಕ 3/5/2024 ಶುಕ್ರವಾರ ಸಂಜೆ ಗಂಟೆ 6:45ಕ್ಕೆ ಕುಟುಂಬ ದೈವಗಳಾದ ಮಂಚಮದ ಕಲ್ಲುರ್ಟಿ, ಧರ್ಮದೈವ ಧೂಮಾವತಿ ಕುಪ್ಪೆ ಪಂಜುಳಿ, ವಾರಣಾರ ಪಂಜುಳಿ, ಮನಿಪಂದಿ ಪಂಜುಳಿ, ಕಲ್ಲುರ್ಟಿ, ಗುಡಿಗ ದೈವಗಳ ಭಂಡಾರ ತೆಗೆಯುವುದು. ರಾತ್ರಿ ಗಂಟೆ 8ರಿಂದ ಅನ್ನ ಸಂತರ್ಪಣೆ, ರಾತ್ರಿ ಗಂಟೆ 9ರಿಂದ ದೈವಗಳ ನೇಮೋತ್ಸವ, ಸಿರಿಮುಡಿ ಗಂಧ ಪ್ರಸಾದ ವಿತರಣೆ. ದಿನಾಂಕ 5/5/2024 ಆದಿತ್ಯವಾರ ಬೆಳಿಗ್ಗೆ ಗಂಟೆ 10ರಿಂದ ಜಾಗದ ದೈವ ಕಲ್ಲುರ್ಟಿ, ಪಂಜುಳಿ, ಗುಳಿಗ, ಅಜ್ಜ ಗುಳಿಗ ದೈವಗಳಿಗೆ ತಂಬಿಲ. ಸಂಜೆ ಗಂಟೆ 6ರಿಂದ ಕುಟುಂಬ ದೈವಗಳಿಗೆ ಮತ್ತು ಗುರು ಹಿರಿಯರಿಗೆ ಅಗೇಲು ಸೇವೆ. ದಿನಾಂಕ 24/4/2024 30/4/2024 ನಮ್ಮ ಕೆಡೆಂಜಿಗುತ್ತು ಧರ್ಮಚಾವಡಿಯಲ್ಲಿ ವೇದಮೂರ್ತಿ ವಿದ್ವಾನ್ ಕೇಶವ ಭಟ್ ಖಣಾಜಿ, ವೇದ ಸಂಸ್ಕೃತ ವಿದ್ವಾಂಸರು, ಪುರೋಹಿತರು ಮತ್ತು ಪ್ರವಚನಕಾರರು ಇವರಿಂದ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ನಡೆಯಲಿದೆ. ದಿನಾಂಕ 24/4/2024 30/4/2024 ನಡೆಯುವ ಸಪ್ತಾಹ ಯಜ್ಞದ ಸಮಯ ಸಾರಿಣಿ. ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಸರ್ವರು ಆಗಮಿಸಿ ದೈವ ದೇವರ ಪ್ರೀತಿಗೆ ಪಾತ್ರರಾಗಬೇಕೆಂದು ವಿನಂತಿ.